ದಬ್ಬೆಘಟ್ಟ ಏತ ನೀರಾವರಿ ಯೋಜನೆಗೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಕಾಮಗಾರಿ ನಡೆದಿಲ್ಲ ಹಾಗೂ ಯಾವುದೇ ಹಣ ಬಿಡುಗಡೆಯಾಗಿಲ್ಲ ಎಂದು ಜನರನ್ನು ತುರುವೇಕೆರೆ ಶಾಸಕರು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ ಎಂದು ಮಾಜಿ ಶಾಸಕ ಮಸಾಲ ಜಯರಾಮ್ ನೇರ ಆರೋಪ ಮಾಡಿದ್ದಾರೆ. ದಬ್ಬೆಘಟ್ಟ ಏತ ನೀರಾವರಿಯ ಬಗ್ಗೆ ಶಾಸಕರು ಬೂಟಾಟಿಕೆಗಾಗಿ ಎಂದು ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದ ವಿಚಾರ. ನನ್ನ ಅವಧಿಯಲ್ಲಿ ಈ ಕಾಮಗಾರಿಗೆ ಚಾಲನೆ ದೊರೆತಿದ್ದು ಚುನಾವಣಾ ನೀತಿ ಸಂಹಿತೆಯ ಕಾರಣ ಕಾಮಗಾರಿ ನಿಲ್ಲಿಸಲಾಗಿತ್ತು. ಗುತ್ತಿಗೆದಾರರು ಇವರನ್ನು ಭೇಟಿ ಮಾಡಲಿಲ್ಲವೆಂದು ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ. ಹಾಲಿ ಶಾಸಕರು ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಮಸಾಲೆ ಜಯರಾಮ್ ವಾಗ್ದಾಳಿ ನಡೆಸಿದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಒಂದು ಆಪಾದನೆ ಮಾಡಿದ್ದಾರೆ ಏನಂತಂದ್ರೆ ದಬ್ಬೆಘಟ್ಟೆ ಏತ ನೀರಾವರಿ ಮಾತಾಡೋದು. ದಬ್ಬೆಘಟ್ಟೆ ಏತ ನೀರಾವರಿ ಅದು ಬರೇ ಇದಕ್ಕೋಸ್ಕರ ಊಟಕ್ಕೆ ಅದೇನು ಮಾಡೋದಿಲ್ಲ ಅಂತ ಹೇಳಿ ಮೊನ್ನೆ ಕೃಷ್ಣಪ್ಪರು ಇವತ್ತು ನಾನು ಹೇಳ್ತಿದ್ದೀನಿ, ಯಾವ ದೇವ್ರ ಮುಂದೆ ಪ್ರಮಾಣ ಮಾಡೋಣ. ಇವತ್ತೇನೋ 20 ಕೋಟಿ ಶಾಂಕ್ಷನ್ ಆಗಿಲ್ಲ ಅಂತ ನನ್ನ ರಾಜಕೀಯ ನಿವೃತ್ತಿ ಇವತ್ತಿನ ತುರುವೇಕೆರೆ ಹೆಜ್ಜೆ ಇಕ್ಕಲ್ಲ. ಇಲ್ಲೇ ಇದೆ, ಒಕ್ಕಾಡ್ರಿದೆ, ಟೆಂಡರ್ ಪ್ರಕ್ರಿಯೆ ಮುಗಿದಿದೆ, ಅನುದಾನ ಬಿಡುಗಡೆ ಆಗಿದೆ, ಆಲೆ ಎಲ್ಲನೂ ಕೆಲಸ ಪ್ರಾರಂಭ ಮಾಡಿದ್ದೀವಿ, ಎಲ್ಲ ಇದೆ. ಅವ್ರಿಗೇನೋ ತಾಕತ್ತು ದಮ್ ಇದ್ರೆ ಇನ್ನು 30 ಕೋಟಿ ರೂಪಾಯಿನ 95% ಕೆಲಸ ಮುಗಿಸಿದ್ದೀನಿ. ಕ್ಯಾಬಿನೆಟ್ ಇಂದ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ಬೇಕು. ಇನ್ನು 30 ಕೋಟಿ ರೆಡಿ ಇದೆ ದುಡ್ಡು, ಅದು ಮಾಡ್ಕೊಂಡ್ಬಂದ್ರೆ ಕೆಲಸ ಮುಂದುವರಿಸ್ತೀವಿ. 20 ಕೋಟಿ ತಂದಿಲ್ಲ, ಸುಮ್ಮನೆ ಅದೆಲ್ಲ ಇದು ಏನು ಎಲೆಕ್ಷನ್ ಚುನಾವಣೆಯ ಗಿಮಿಕ್ ಅಂತ ಹೇಳಿದಂತೆ. ಇಲ್ಲಿ ತಮಗೆ ಮಾಧ್ಯಮ ಮುಖಾಂತರ ತಮಗೆ ಕೊಡ್ತೀನಿ, ಇವತ್ತು ದಯವಿಟ್ಟು ತೋರಿಸಿದೀವೋ ಇದೇನ್ ರೀತಿಯಿಂದ ನಾವು ಕೇಳಬೇಕು. ಯಾಕೆ ನೀವು ಮಧ್ಯದಲ್ಲಿ ಇರ್ತೀರಿ, ನೀವು ಕೇಳಬೇಕು ಏನಿದು ಸ್ಯಾಂಕ್ಷನ್ ಆಗ್ತದೆ, ಸರ್ಕಾರ ಆದೇಶ ಕೊಡಲ್ಲ, ಹೋಗಿ ಕೇಳಿದೀವಿ ಫಸ್ಟ್ ಅಂತ ಹೇಳಿ. ಅವ್ರು ಹುಚ್ಚಿಡ್ದಿದ್ದೆ, ನಮ್ಗೆ ಹೇಳಕ್ಕೆ ಹುಚ್ಚಿಡ್ದಿದ್ದೆ, ಗುತ್ತಿಗೆದಾರಕ್ಕೆ ಎಲ್ಲ ಪೈಪ್ ಕೊಡ್ತೀವಿ ಕೆಲಸ ಮಾಡಕ್ಕೆ. ಇಲ್ಲೆಲ್ಲ ಇದೆ, ತಮಗೆ ಕೊಡ್ತಿದ್ದ ಕೊಡ್ತೀನಿ, ಜಾಗಿಲ್ಲ ಅಂತ ನನ್ನ ರಾಜಕೀಯ ಬರೆಗಿಲ್ಲ. ತುರುವೇಕೆರೆಗೆ ನಿವೃತ್ತಿ ಹೊಂತೀನಿ, 20 ಕೋಟಿ ರಿಲೀಸ್ ಆಗಿಲ್ಲ ಅಂತ ಅವ್ರಿಗೆ 34 ಕೋಟಿ ತರಬೇಕಾಗಿದೆ. ಬಾಕಿ ಏನಣ್ಣ 30 ಕೋಟಿ ತರಬೇಕಾದ್ರೆ ತಂದ್ಬಿಟ್ಟು ಅವ್ರ ತಾಕತ್ ತೋರಿಸ್ಲಿ. ನಾನು ಅವ್ರನ್ನ ಏನ್ ಇರ್ತಕ್ಕಂಥ ದಬ್ಬೆಘಟ್ಟ ಅಂತ ನೀವು ಏನ್ ಮಾಡಕ್ ಕೊಟ್ಟಿದ್ದೀವಿ ಇವತ್ತು ಅರೆಮನೆಯಲ್ಲಿ ಬಿಗಿನಳ್ಳಿ ಅಂತ ನಾನು ರಂಗನಾಥಸ್ವಾಮಿ ಬೆಟ್ಟದಲ್ಲಿ ಅರೆಮನೆ ರಂಗನಾಥಸ್ವಾಮಿ ಬೆಟ್ಟದಲ್ಲಿ ಅವ್ರಿಗೆ ಅಪೂರ್ವವಾದ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ತೆರೆದುಬಿಟ್ಟು ಹಾರ ಹಾಕಿ ಅಭಿನಂದನೆ ಸಲ್ಲಿಸ್ತೀನಿ. 30 ಕೋಟಿ ಬಿಡುಗಡೆ ಆಗ್ಬೇಕಾಯ್ತು, ತರಲಿ ತಂದ್ರೆ ನಾನೇ ಹೋಗಿ ನಿಂತ್ಕೊಂಡು ಹಾರ ಹಾಕಿ ಅವ್ರಿಗೆ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. 30 ಕೋಟಿ ತರಬೇಕು, 20 ಕೋಟಿ ತಂದಿದ್ದೀನಿ, 20 ಕೋಟಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀನಿ. ನಮ್ಗೆಲ್ಲ ಒಂದು ಪೇಪರ್ ಕೊಡ್ತೀನಿ. ಈಗಾಗಿರ್ತಕ್ಕಂಥ ಅನುದಾನ ಬಿಡುಗಡೆ ಇರ್ತದೆ. ಇದು ನಾವು ಸುಳ್ಳು ಸರ್ಕಾರ ಆದೇಶ ಮಾಡೋದು ಸುಳ್ಳು ಆದೇಶ ಮಾಡ್ತದ ನೋಟಿಫಿಕೇಶನ್ ಆಗಿದೆ, ಪೈಪ್ ಎಲ್ಲ ಬಂದಿದೆ. ಸುರೇಶ್ ಕೊಡ್ತೀರ ಅದಕ್ಕೆ ವರ್ಕ್ ಆರ್ಡರ್ ಕಾಪಿ ನೋಡಿ, ವರ್ಕ್ ಆರ್ಡರ್ ಕಾಪಿ. ಬೂಟಾಟಿಕೆನಾ ಸುಮ್ಮನೆ ಈಗ ಏನ್ ಗೊತ್ತಾ ಅವ್ರ ಇಷ್ಟ. ಈಗ ದಿನ ಹೋಗಿ ತಂದು ನಾನ್ ತಂದೆ, ಅವ್ರು ತಂದಿಲ್ಲ, ಅದು ಹೊಂಟೈತು ಅಂತ ಹೇಳ್ಕೊಳಕ್ಕೋಸ್ಕರ ಮಾಡ್ತಾರೆ ಅಷ್ಟೇ ಹೊರತು. ಇದು ತಮ್ಮ ಮುಂದೆ ಇಟ್ಟಿದ್ದೀನಿ, ಮಾಧ್ಯಮ ಮುಖಾಂತರ ಬರ್ತೀನಿ. 20 ಕೋಟಿ ಅನುದಾನ ಬಿಡುಗಡೆ ವರ್ಕ್ ಆರ್ಡರ್ ಆಗಿರೋದು, ಕೆಲಸ ಪ್ರಾರಂಭ ಆಗಿರೋದು, ಪೈಪ್ ಬಂದಿರೋದು. ಇನ್ನು 30 ಕೋಟಿ 90% ಕೆಲಸ ಮುಗಿಸಿದ್ದೀನಿ. ಕ್ಯಾಬಿನೆಟ್ ತಂದು ನಿಲ್ಲಿಸಿದ್ದೀನಿ ನನ್ನ ಲೇಟರ್ಡಲ್ಲೇ. ಅದು ಮಾಡಿಸ್ಕೊಂಡ್ಬರ್ಲಿ. ಅವ್ರಿಗೆ ನಮ್ಮ ರೈತರ ಮುಖಾಂತರ ಅವ್ರಿಗೆ ಏನು ಅಭಿನಂದನೆ ಸಲ್ಲಿಸ್ತೀನಿ. ನಾನು ಸೇರಿ ಅವ್ರಿಗೆ ಹಾರ ಹಾಕಿ ಮೈಸೂರು ಪೇಟ ತೊಟ್ಟು ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ಮಿಕ್ಕಿದ ತಂದು ತಾಕತ್ತಿದೆ, ನನ್ನ ತಾಕತ್ತು ನಾನು 20 ಕೋಟಿ ತಂದು ನಿಲ್ಲಿಸಿದ್ದೀನಿ. 30 ಕೋಟಿ ಹಿರಿಯರು ಅವರು ತಂದು ಕೆಲಸನ ಪೂರ್ತಿ ಮುಗಿಸ್ತೀನಿ. ನನ್ನ ಅದಕ್ಕೋಸ್ಕರ ತಾವು ಹೇಳ್ತಾರೆ ಗಿಮಿಕ್ ಅಂತ ಹೇಳಿ ಮನೆ ಪೇಪರ್ನ ಕೊಟ್ಟಿದ್ರು. ಅವರು ಪ್ರಚಾರದ ಗಿಲ್ ಮಾಡ್ಕೊಳಕ್ಕೆ ನಾವು ಗಿಮಿಕ್ ಮಾಡೋಕ್ಕಲ್ಲ. ಇದು ಹೇಳ್ತಾರೆ ಗಿಮಿಕ್ ಅಂತ ಹೇಳಿ. ದಬ್ಬೆಘಟ್ಟ ರೋಡ್ ಅಷ್ಟೇ ಗಿಮಿಕ್ಕು, ಸುಮ್ಮನೆ ಹಾಗೆ ಹೀಗೆ ಅಂತೇಳಿ ಕೆಲಸ ಪೂರೈಸಿ ಮುಗಿದೀವಿ. ನಮಗೆ ಗೊತ್ತಿದೆ. ಏನಿಲ್ಲ ಮಾಡಿಲ್ಲ, ಕಾಂಪ್ಲೆಕ್ಸ್ ಎಲ್ಲ ಸುಳ್ಳು ಅಂತಿದ್ರು, ಕೆಲಸ ಪೂರೈಸಿ ಮುಗಿದೀವಿ. ಸುಮಾರು ಕೆಲಸಗಳೆಲ್ಲ ಮಾಡೋದು ನಿದರ್ಶನ ತಾವೇನೋ ನೋಡಿದ್ದೀನಿ ಮಾಧ್ಯಮದವರು. ತಮಗೆ ಕಾಪಿ ಕೊಡ್ತೀನಿ. ಅದಕ್ಕೋಸ್ಕರ ಇದನ್ನ ಏನು ನಮ್ಮ ಪ್ರೆಸ್ ಮೀಟ್ ಗಿಮಿಕ್ ಅಂತ ಹೇಳಿದ್ರೆ ಗಿಮಿಕ್ಕಿಗೆ ಇಲ್ಲೇ ಉದಾಹರಣೆ ಇದೆ. ಮಿಕ್ಕಿ ತಂದು ಅವರು ಅವ್ರಿಗೆ ತೋರಿಸ್ತೀವಿ, ಪ್ರೂಫ್ ತೋರಿಸ್ತೀವಿ. ಅವತ್ತು ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅರೆಮನೆ ಬೆಟ್ಟದಲ್ಲಿ ರಂಗನಾಥ ಬೆಟ್ಟದಲ್ಲಿ ನಿಂತ್ಕೊಂಡು ಅವ್ರಿಗೆ ಹಾರ ಹಾಕಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ತಮ್ಮಲ್ಲಿ ಈಗಾಗಲೇ ಸ್ಯಾಂಕ್ಷನ್ ಆಗಿರೋ 20 ಕೋಟಿ ಕಾಮಗಾರಿ ಪ್ರಾರಂಭ ಆಗುತ್ತೆ ಸರ್? ಇಲ್ಲ ಪ್ರಾರಂಭ ಆಗುತ್ತಾ ಹೇಳಿ. ಈಗ ಇದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಆದದ್ದು ಬಿಗಿನಿಂಗ್ ಕೋಡಾಲ್ ಕೆರೆಯಿಂದ ಶಿಫ್ಟ್ ಮಾಡಕ್ ಪ್ಲಾನ್ ಮಾಡಿದ್ರು.
ಕೊಳಲ್ ಹೇಮಾವತಿ ನೀರನ್ನ ನಾವು ಲಿಫ್ಟ್ ಮಾಡೋದಕ್ಕೆ ಲೀಗಲ್ ಸಮಸ್ಯೆ ಇದೆ. ಹೇಮಾವತಿ ನಮ್ಮ ಟ್ರಿಬ್ಯುನಲ್ ಹೋಗಿ ಪರ್ಮಿಷನ್ ತಗೋಬೇಕಾಗುತ್ತೆ. ಆ ಉದ್ದೇಶಕ್ಕೆ ಜಯರಾಮಣ್ಣವರು ಅವತ್ತು ಮಧುಸ್ವಾಮಿ ಕೂತ್ಕೊಂಡು ಇದನ್ನ ನಾವು ಹೇಮಾವತಿ ಟ್ರಿಬ್ಯುನಲ್ ಹೋಗದಂಗೆ ನಾವು ನೀರು ಎತ್ತಲೇಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಇದಕ್ಕೆ ಮಧುಸ್ವಾಮಿನವರು ಒಳ್ಳೆ ಐಡಿಯಾ ಕೊಟ್ಕೊಂಡು ವೇಸ್ಟೇಜ್ ಆಫ್ ದ ವಾಟರ್, ಯಾಕೆಂದ್ರೆ ನಮ್ಮ ಮಲಾಘಟ್ಟದಿಂದ ಆಚೆಗೆ ಬರೋ ನೀರೆಲ್ಲ ಪೂರ್ತಿ ವೇಸ್ಟೇಜ್ ವಾಟರ್. ತುರುವೇಕೆರೆ ಕೂಡ ಹೇಮಾವತಿ ಸೇರಿಲ್ಲ, ನಮ್ಮ ನಾಲೆಡ್ಜ್ ಇರಬೇಕು. ಯಾಕಂದ್ರೆ ತುರುವೇಕೆರೆ ಟ್ಯಾಂಕಲ್ಲಿ ಇರೋ ನೀರು ಕೂಡ ಹೇಮಾವತಿ ನೀರಲ್ಲ, ಅದು ಲೀಗಲ್ ಬೌಂಡಿಂಗ್ ಸೇರ್ಕಟ್ಟಿಲ್ಲ, ಟ್ರಿಬ್ಯುನಲ್ ಸೇರಲ್ಲ. ತುರುವೇಕೆರೆ ನೀರು ನಾವು ಏನಾದ್ರು ಮಾಡ್ಕೋಬಹುದು. ಅದೇ ರೀತಿ ಮಲಾಘಟ್ಟದಿಂದ ವೇಸ್ಟೇಜ್ ಓಡಿ ಬಂದಿರೋ ನೀರು ಕೂಡ ವೇಸ್ಟೇಜ್ ವಾಟರ್ ಆಗುತ್ತೆ. ಆ ವೇಸ್ಟೇಜ್ ವಾಟರ್ನ ಲಿಫ್ಟ್ ಮಾಡೋದಕ್ಕೆ ಜಯರಾಮಣ್ಣ ಸದಾಗತ ಪ್ರಯತ್ನ ಪಟ್ಟು ಪ್ರಾಜೆಕ್ಟ್ ನ ರೈಸ್ ಮಾಡಿಕೊಂಡು ಆಲ್ಮೋಸ್ಟ್ 50 ಕೋಟಿ ಪ್ರಾಜೆಕ್ಟ್ ರೆಡಿ ಮಾಡಿಕೊಂಡು 1978 ಲಕ್ಷ ರೂಪಾಯಿ 19.78 ಕೋಟಿನ 19.78 ಕೋಟಿ ಅಂದ್ರೆ 1978 ಲಕ್ಷನ 24 ಜನವರಿ 2022 ನಾವು ಇನಾಗ್ರೇಷನ್ ಜಯರಾಮಣ್ಣನ ಮಲ್ಲಘಟ್ಟಗೆರೆ ಹತ್ರ ಇನಾಗ್ರೇಷನ್ ಮಾಡಿದೀವಿ. ಅವತ್ತು ವರ್ಕ್ ಆರ್ಡರ್ ಇಶ್ಯೂ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ ತುದಿ ಪೂಜೆ ಕೂಡ ಮಾಡಿದ್ರು. ಆಗ ಇವರೆಲ್ಲ ಬರೀ ಸುಳ್ಳು ಅದು ಇದು ಅಂತ ಹೇಳ್ತಾರೆ. ಕನ್ನಡ ಬರುತ್ತೋ ಗೊತ್ತಿಲ್ಲ, ಯಾವ ಯೂನಿವರ್ಸಿಟಿ ಡಿಗ್ರಿ ಮಾಡಿದ್ರೆ ಆ ಮನುಷ್ಯ ಗೊತ್ತಿಲ್ಲ. ವರ್ಕ್ ಆರ್ಡರ್ ಇಶ್ಯೂನ ಯಾವುದೇ ಸರ್ಕಾರ ನೋಟಿಫಿಕೇಶನ್ ಆಗದಲ್ಲ, ಯಾವುದೇ ಗೌರ್ಮೆಂಟ್ನವರು ಇಶ್ಯೂ ಮಾಡಕ್ ಸಾಧ್ಯನೇ ಇಲ್ಲ. ದುಡ್ಡು ರಿಲೀಸ್ ಆಗಲ್ಲ, ವರ್ಕ್ ಆರ್ಡರ್ ಯಾವ್ದು ಇಶ್ಯೂ ಆಗುತ್ತೆ? ಈ ಮನುಷ್ಯ ಬೇರೆಯವರೆಲ್ಲ ಅವ್ರು ಹೋದ್ರೆ 7ನೇ ಕ್ಲಾಸ್ ಓದಿದ್ರೆ 8ನೇ ಕ್ಲಾಸ್ ಓದಿದ್ರೆ ಗ್ರಾಮ ಪಂಚಾಯತ್, ಈ ಮನುಷ್ಯ ಯಾವ ಯೂನಿವರ್ಸಿಟಿ ಡಿಗ್ರಿ ಮಾಡಿದಾನೆ ನಾನು ಓಪನ್ ಆಗಿ ಕೇಳೋಕೆ ಇಷ್ಟಪಡ್ತೀನಿ. ಅಟ್ಲೀಸ್ಟ್ ಗೊತ್ತಿಲ್ಲದ ಹೋದ್ರೆ ವರ್ಕ್ ಆರ್ಡರ್ನ ಯಾರು ಲ್ಯಾಂಗ್ವೇಜ್ ಬರ್ದ ಹೋದ್ರೆ ಬೇರೆ ಪಕ್ಕದಲ್ಲಿ ಕುಳಿಸ್ಕೊಂಡು ಓದಿಸ್ಕೊಂಡು ಕೇಳ್ರಿ. ಇಂಗ್ಲಿಷ್ ಅಲ್ಲಿ ಇದೆ ವರ್ಕ್ ಆರ್ಡರ್ಸ್ ಎಲ್ಲ, ನೋಟಿಫಿಕೇಶನ್ ಕೂಡ ಗೌರ್ಮೆಂಟ್ ಗೆಜೆಟೆಡ್ ಆಗುತ್ತೆ ಇಂಗ್ಲಿಷ್ ಅಲ್ಲಿ. ಅಕಸ್ಮಾತ್ ಇನ್ ಬರ್ದಿದ್ರೆ ಬರೀ ಟೋಪಿ ವ್ಯವಹಾರ ಮಾಡ್ಕೊಂಡು ಜೀವನ ಮಾಡೋದಾದ್ರೆ ಈ ತರ ನೋಡ್ಕೊಂಡು ತುರುವೇಕೆರೆ ಜನ ವರ್ಷಾಡಕ್ ಬರೀ ಪ್ರಯತ್ನ ಪಡ್ಕೊಂಡು ರಾಜಕಾರಣ ಮಾಡೋದೇ ಆದ್ರೆ ನಾವು ಕೂಡ ರೆಡಿ ಇದೀವಿ ಹೊಡೆದಾಡಕ್ಕೆ. ಈ ಮನುಷ್ಯ ಪೂರ್ತಿ ಇರೋದಿಲ್ಲ ಸುಳ್ಳು ನಾನೇ ಮಾಡಿದ್ನಿ ಅಂತ ಹೇಳೋದಾದ್ರೆ ಏನ್ ಮಾಡಿದಾನೆ ಈ ಮನುಷ್ಯ? ಈ ಫಸ್ಟ್ ಟರ್ಮ್ ಅಲ್ಲಿ ಮಾಡಿದ್ ಬಿಟ್ರಿ 2 ಟರ್ಮ್ ಏನೂ ಮಾಡಿಲ್ಲ. ಆದ್ರೆ ಜಯರಾಮಣ್ಣ ಮಾಡೋ ಕೆಲಸ ನಾನೇ ಮಾಡಿದ್ನಿ ಅಂತ ಹೇಳ್ತಾನೆ ಮನುಷ್ಯ. ದಬ್ಬೆಘಟ್ಟದಿಂದ ಕದ್ಬೆಳ್ಳಿಗೆ ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ, ಕದ್ಬೆಳ್ಳಿಗೆ ಹತ್ತಿದ ಬಸ್ನ ದಬ್ಬೆಘಟ್ಟ 30 ತುರುವೇಕೆರೆಗೆ ದಬ್ಬೆಘಟ್ಟ 30 ನಿಮಿಷ ಬಸ್ ಬರುತ್ತೆ. ಯಾವುದೇ KSRTC ಡ್ರೈವರ್ ತಿಳ್ಕೊಳ್ಳಿ. ಇವನ್ ಕಾಲದಲ್ಲಿ, ಈ ಮನುಷ್ಯನ ಕಾಲದಲ್ಲಿ ತುರುವೇಕೆರೆಯಿಂದ ದಬ್ಬೆಘಟ್ಟಕ್ಕೆ ಕದ್ಬೆಳ್ಳಿಗೆ ಹೋಗ್ಬೇಕಾದ್ರೆ 1.5 ಗಂಟೆ ಜನ ಬೇಕಾಗಿತ್ತು. ಇವತ್ತು ಅದೇ ರೋಡ ತಿರ್ಗಾಡ್ತಾರೆ. ನಾನ್ ಮಾಡಿ ಜಯರಾಮಣ್ಣ ಮಾಡಿಲ್ಲ ಇವ್ರು. ಆ ರೋಡ 1000 ಜನ ತಿರ್ಗಾಡ್ತಾ ಇದ್ದಾರೆ. ಈ ಲಿಫ್ಟ್ ಇರಿಗೇಷನ್ ಕೊಟ್ಟಿಕೆರೆ ಲಿಫ್ಟ್ ಇರಿಗೇಷನ್ ನ ಸುಮಾರು 5 ಕೋಟಿ ರೂಪಾಯಿ ವೇಸ್ಟ್ ಮಾಡಿರುವಂತದ್ದು. ಅದೇ ಮೊದಲು ಬಿಂಗನಹಳ್ಳಿ ಮೇಲೆ ಇದ್ದಂತ ಹೇಮಾವತಿ ನೀರು ಕೆರೆನ ಕೆನಲ್ ಥ್ರೂ ಪೈಪ್ ಲೈನ್ ಅಲ್ಲಿ ಮಾಡಿದಂತದ್ದು ಚೇಂಜ್ ಮಾಡಿಕೊಂಡು ದುಡ್ಡು ಇನ್ಕ್ರೀಸ್ ಮಾಡ್ಕೊಂಡು ದಬ್ಬೆಘಟ್ಟಕ್ಕೆ ತಗೊಂಡು ಪೈಪ್ ಲೈನ್ ಬಿಟ್ಟು ದಬ್ಬೆಘಟ್ಟಕ್ಕೆ ಗ್ರೌಂಡೇಶನ್ ಹೋಗ್ತಾ ಇದ್ದಂತ ನೀರು ಕೂಡ ಪೈಪ್ ಅಂತ ಹೋದಂತ ಅವಶ್ಯಕತೆ ಇರಲಿಲ್ಲ. ಕಂಡು ಗೊಟ್ಟಿಕೆರೆ ಬಿಟ್ಟು ಗೊಟ್ಟಿಕೆರೆ ನೀರಾವರಿ ಅವಾಗ 5 ಕೋಟಿ ರೂಪಾಯಿ ವೇಸ್ಟ್ ಆಗಿದೆ. ಆದ್ರೆ ಜಯರಾಮಣ್ಣ ಇದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಲಿಫ್ಟ್ ಇರಿಗೇಷನ್ ಈಗಲೇ ಫ್ಯೂಚರ್ ಯಾವ್ದು ಸಮಸ್ಯೆ ಆಗದಂಗೆ ನಮ್ಮ ಮಲ್ಲಘಟ್ಟ ಕೆರೆಯಿಂದ ಏತ ನೀರಾವರಿ ಲಿಫ್ಟ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಪಕ್ಕಾ ಪ್ಲಾನ್ ಮಾಡ್ಕೊಂಡು 19.78 ಲಕ್ಷ ಕೋಟಿನ 24 ಜನವರಿ 2022ಕ್ಕೆ ವರ್ಕ್ ಆರ್ಡರ್ ಕೂಡ ಕೊಟ್ಟಿದ್ದಾರೆ. ಆ ಕಾಪಿನ ನಿಮಗೆ ಕೊಡ್ತೀವಿ. ಇದು ಸರಿನೋ ತಪ್ಪು ಅಂತ ಜನದ ಮುಂದೆ ನೀವೇ ಹೇಳಿ. ಟೆಂಡರ್ ಆಗಿರೋ ಮುಗಿದಿರೋದು ನೋಡಿರಿ, ನೋಟಿಫಿಕೇಶನ್ ಟೆಂಡರ್ ನೋಟಿಫಿಕೇಶನ್ ವರ್ಕ್ ಆರ್ಡರ್ ಪ್ರತಿಯೊಂದು ಬಂದಿದೆ. ಇವೆಲ್ಲ ಜನಗಳಿಗೆ ಮಣ್ಣಿಗೆ ಕಣ್ಣಿಚ್ಚ ಬುದ್ಧಿ ಮಾಡಬಾರ್ದು. ಇದೆಲ್ಲ ನಾವಿಲ್ಲಿ ಕೊಡ್ತೀವಿ, ತಮಗೂ ಒಂದೊಂದು ಸೆಟ್ ಕೊಡ್ತೀವಿ. ಆಮೇಲೆ ಮುಂದಿನ ಏನು ಇನ್ನ ಹಾಕಿರ್ತಕ್ಕಂಥ 30 ಕೋಟಿ ಸಹಿತ ಅದು ಸಹಿತ ರೆಡಿ ಇದೆ. ಕ್ಯಾಬಿನೆಟ್ ಬಂದಿದೆ ನೋಡಿ. ಅದು ಎಷ್ಟು 23/12ಕ್ಕೆ ಕ್ಯಾಬಿನೆಟ್ ಕಳಿಸಿದೆ ಮಂಜುನಾಥ್ ಪ್ರಸಾದ್ ಅವರು ನೋಡಿ. ಅದು ರೆಡಿ ಇದೆ. ಆ 30 ಕೋಟಿ ಹೇಳಿದಲ್ಲ ತರಲಿ, 30 ಕೋಟಿ ತರಲಿ. ಈಗ ನಾನು 20 ಕೋಟಿ ತಂದೆ ನೋಡಿ, ಅದು ರೆಡಿ ಇದೆ ನೋಡಿ ಸರ್. ರಂಗರಾಜ್ ಅವರು ಫೈಲ್ ನಂಬರ್ ಎಲ್ಲ ಇದೆ. ಏನು ಸರ್, 6644 ಫೈಲ್ ನಂಬರ್ ಅದು ರೆಡಿ ಮಾಡಿದ್ದೀನಿ. ಅದು ಇದೆ, ಇದು ಇದೆ. ನಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಅವ್ರು ನನ್ನ ಮುಖಾಂತರ ಅವ್ರಿಗೆ ನೋಡಿ ಅದೆಲ್ಲ ಇದೆ. ಅಲ್ಲ ಸರ್, ನನ್ನ ಪ್ರಶ್ನೆ ಸರ್, ಏನು 20 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತ ಸ್ಪಷ್ಟಪಡಿಸ್ತಾ ಇದ್ದೀರಿ, ವರ್ಕ್ ಆರ್ಡರ್ ಆಗಿದೆ ಅಂತಿದ್ರಿ. ಈ ಕಾಮಗಾರಿ ಪ್ರಾರಂಭ ಆಗಿದೆಯಾ, ಆಗ್ತಾ ಇದೆಯಾ, ಆಗುತ್ತಾ? ಆಗಿದೆ. ಅಲ್ಲ, ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಅಂತ, ವರ್ಕ್ ಆಗ್ತಿಲ್ಲ. ಪೈಪ್ ಸಮೇತ ಮೆಟೀರಿಯಲ್ ಬಂದು MLA ಪೀರಿಯಡ್ ಅಲ್ಲಿ ಫೆಬ್ರವರಿ ಜನವರಿ ಇರ್ಬೇಕು ಅನ್ಸುತ್ತೆ. ನಾವು ಬುದ್ಧಿ ಪೂಜೆ ಕೂಡ ಮಾಡಿದ್ದೀವಿ. ಹೌದು, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ. ಎಲೆಕ್ಷನ್ಗೋಸ್ಕರ ಸ್ಟಾಪ್ ಆಗಿ ಬಂದಿದ್ದೀರಿ. ಎಲೆಕ್ಷನ್ ಎಲ್ಲಾ ಪೈಪ್ ಲೈನ್ ಅದು ನಿಮ್ಮನೆ ಹತ್ರ ಇದ್ದಿದ್ದೇನೋ ತೆಗೆದಾಕು, ಬಿಂಗನಹಳ್ಳಿ ಹತ್ರ ಹಾಕಿದ ಪೈಪ್ ಲೈನ್ ಥ್ರೂ ಮಾಡ್ಕೊಂಡು ಪೈಪ್ ಲೈನ್ ತಿಳಿಸ್ತಾ ಇದ್ದಾರೆ. ಪೂರ್ತಿ ಲೈನ್ಗಳು ಹಾಕ್ತಾ ಇದ್ದಾರಾ? ಡಿಗ್ರಿ ಕಾಲೇಜ್ ಹಿಂಭಾಗ ಮೇಗಡೆ ಫೀಲ್ಡ್ ಅಲ್ಲಿ ಅಲ್ಲೂ ಫೀಲ್ಡ್ ಪೈಪ್ ಇಳಿಸಿದ್ರೆ ನೀವು ದಯವಿಟ್ಟು ನೋಡ್ಕೊಂಡ್ ಬರ್ಬೋದು. ಆಗ್ತಾ ಇದ್ದಾರಾ? ಆ ಪೈಪ್ ಗಳೆಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ಎಲೆಕ್ಷನ್ ನಂತರ ಎಲೆಕ್ಷನ್ಗೋಸ್ಕರ ನಿಂತು ಹೋಗಿದ್ದು ಕೆಲಸ ಈಗ ಸ್ಟಾರ್ಟ್ ಆಗಿಲ್ಲ. ನಮಗ್ ಬಂದಿದ್ದು ವರ್ತಮಾನ ಅಂದ್ರೆ ಅವತ್ತು ಬಿಂಗನಹಳ್ಳಿಯಲ್ಲಿ ಕೂತ್ ಕೂಡ ಇದು ಇದ್ರಲ್ಲಿ ಇದಾವೆ ಮಲ್ಲಘಟ್ಟದ ಹತ್ರ. ಮಲ್ಲಘಟ್ಟ ಕೆರೆ ಹಿಂಭಾಗ ಡಿಗ್ರಿ ಕಾಲೇಜ್ ಇದೆಯಲ್ಲ, ಡಿಗ್ರಿ ಕಾಲೇಜ್ ಕಲ್ಕೆರೆ ಗೇಟ್ ಇಂದ ಒಟ್ಟು ಕಾಮಗಾರಿ ಪ್ರಾರಂಭ ಆಗುತ್ತೆ.
20 ಕೋಟಿ ರೂಪಾಯಿಗೆ ಎಷ್ಟು ರೂಪಾಯಿ ಕಾಮಗಾರಿ ಪ್ರಾರಂಭ ಆಗ್ಲಿಲ್ಲ ಅಂದ್ರೆ ಇದೇ ಕಾರಣ, ಇದೇ ಮನುಷ್ಯ ದುಡ್ಡು ವಾಪಸ್ ಆಗ್ತಾರೆ ಇದು ಅಂತ ಹೇಳ್ಬೋದು. ಈ ಮನುಷ್ಯಗೋಸ್ಕರ ದುಡ್ಡು ವಾಪಸ್ ಹೋಗುತ್ತೆ ಅಂತ ಹೇಳ್ಬೋದು ನಾವು, ನಮ್ಮ ಪ್ರಕಾರ. ಯಾಕಂದ್ರೆ ಗೆಜೆಟ್ ನೋಡಿ ಗೌರ್ಮೆಂಟ್ ಸರ್ಕ್ಯುಲರ್ ಕೊಟ್ಟಿದ್ದಾರೆ, ರಿಲೀಸ್ ಆಗಿರೋ